ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ನಾನು ಅರ್ಪಿಸುತ್ತೇನೆ. ಇಂದು ಪಾಸ್ಕ ಕಾಲದ 5ನೆಯ ಭಾನುವಾರ. ವಿಶೇಷವಾಗಿ ಕೊರೋನಾ ವೈರಸ್ ಸೋಂಕಿನಿಂದ ನರಳುತ್ತಿರುವವರಿಗಾಗಿ ಈ ಸೋಂಕು ಹರಡದಂತೆ ನಾವು ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ದಯಾಮಯ ದೇವರು ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ತಮ್ಮ ಕರುಣೆಯನ್ನು ತೋರಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಮಾನವನು ಅಪರಾಧ ಮಾಡಿದಾಗ ಆ ಅಪರಾಧದಲ್ಲೇ ಮನುಷ್ಯನನ್ನು ದೇವರು ನಾಶ ಮಾಡಲಿಲ್ಲ. ಬದಲಾಗಿ ತನ್ನ ಏಕೈಕ ಪುತ್ರ ಯೇಸುವನ್ನೇ ನಮಗೆ ದಾರೆ ಎರೆದು ನಮ್ಮ ಪಾಪ ಪರಿಹಾರಕವಾಗಿ ಅವರನ್ನು ಅರ್ಪಿಸಿದರು. ಯೇಸು ಯಾತನೆಯನ್ನು ಅನುಭವಿಸಿ ಶಿಲುಬೆಯಲ್ಲಿ ಮಡಿದು ನಮ್ಮ ಪಾಪಗಳಿಗೆ ಪರಿಹಾರಗೈದರು. ಅಂತ ಯೇಸುವಿನ ಮುಂದೆ ಪಶ್ಚಾತ್ತಾಪ ಹೃದಯದಿಂದ ನಾವು ನಿಲ್ಲೋಣ. ನಮ್ಮ ಪಾಪಗಳನ್ನು ಮನ್ನಿಸಲು ನಾವು ಅವರನ್ನು ಕೇಳಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರ ಪ್ರಭು ದೇವರೇ ದೇವರ ಕುರಿಮರಿ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತನೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪಾಸ್ಕರ ರಹಸ್ಯವನ್ನು ನಿರಂತರವು ನಮ್ಮಲ್ಲಿ ಪರಿಪೂರ್ಣಗೊಳಿಸಿರಿ. ಪವಿತ್ರ ದೀಕ್ಷಾ ಸ್ನಾನದಿಂದ ನವೀಕರಿಸಲು ನೀವು ಇಚ್ಛಿಸಿದವರು ನಿಮ್ಮ ಆಶ್ರಯದ ಸಂರಕ್ಷಣೆಯಲ್ಲಿ ಫಲಪ್ರದವಾಗಿ ಅನಂತ ಜೀವದ ಆನಂದಕ್ಕೆ ಬಂದು ಸೇರುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚುತ್ತಾ ಬಂದಿತ್ತು. ಆಗ ಗ್ರೀಕ್ ಮಾತನಾಡುತ್ತಾ ಇದ್ದವರು ಹಾಗೂ ಸ್ಥಳೀಯ ಭಾಷೆ ಮಾತನಾಡುತ್ತಿದ್ದವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು. ದಿನನಿತ್ಯ ಮಾಡುವ ಬಡವರ ಸೇವೆಯಲ್ಲಿ ತಮ್ಮ ಕಡೆಗೆ ವಿಧವೆಯರನ್ನು ಅಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಗ್ರೀಕರು ಗೊಣಗುಟ್ಟಿದರು. ಆಗ 12 ಮಂದಿ ಪ್ರೇಷಿತರು ಭಕ್ತ ವಿಶ್ವಾಸಿಗಳ ಸಭೆಯನ್ನು ಕರೆದು, ನಾವು ದೇವರ ವಾಕ್ಯದ ಬೋಧನೆಯನ್ನು ಅವಗಣಿಸಿ ಊಟೋಪಚಾರಗಳ ಸೇವೆಯಲ್ಲಿ ಮಗ್ನರಾಗಿ ಇರುವುದು ಸರಿಯಲ್ಲ. ಆದುದರಿಂದ ಸಹೋದರರೇ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು ಆಗಿರುವ 7 ವ್ಯಕ್ತಿಗಳನ್ನು ನಿಮ್ಮಿಂದ ಆರಿಸಿಕೊಳ್ಳಿ. ನಾವು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸುತ್ತೇವೆ. ನಾವಾದರೂ ಪ್ರಾರ್ಥನೆಯಲ್ಲೂ ವಾಕ್ಯೋಪದೇಶದಲ್ಲೂ ನಿರತರಾಗುತ್ತೇವೆ ಎಂದರು. ಪ್ರೇಷಿತರ ಈ ಸಲಹೆಯನ್ನು ಇಡೀ ಸಭೆ ಅನುಮೋದಿಸಿತು. ಅಂತೆಯೇ ಅಗಾಧ ವಿಶ್ವಾಸವುಳ್ಳವನು, ಪವಿತ್ರಾತ್ಮ ಭರಿತನು ಆದ ಸ್ಟೇಫನ, ಫಿಲಿಪ್ಪ, ಪ್ರಕೋರ, ನಿಕೋನೋರ, ಸಿಮೋನ, ಫರ್ಮೇನ ಮತ್ತು ಯಹೋದ್ಯ ಮತಾವಲಂಬಿಯಾದ ಅಂತ್ಯೋಕದ ನಿಕೋಲಾಯ ಎಂಬ 7 ಮಂದಿಯನ್ನು ಆರಿಸಿಕೊಂಡರು.
ಪ್ರೇಷಿತರ ಮುಂದೆ ಅವರನ್ನು ನಿಲ್ಲಿಸಿದರು. ಪ್ರೇಷಿತರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಹಸ್ತನಿಕ್ಷೇಪ ಮಾಡಿದರು. ದೇವರ ವಾಕ್ಯವು ಪ್ರವರ್ಧಿಸತೊಡಗಿತು. ವಿಶ್ವಾಸಿಗಳ ಸಂಖ್ಯೆ ಜೆರುಸಲೇಮಿನಲ್ಲಿ ಬಹಳವಾಗಿ ಹೆಚ್ಚಿತು. ಬಹುಮಂದಿ ಯಾಜಕರು ಆ ವಿಶ್ವಾಸಕ್ಕೆ ಶರಣಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ. ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತ, ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ಸತ್ಯವಾದುದು ಆತನ ಪವಿತ್ರ ವಾಕ್ಯ, ಸ್ತುತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು ನ್ಯಾಯಪ್ರಿಯನು ಆತನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ಪ್ರಭುವಾದರೂ ಕಟಾಕ್ಷಿಸುವನು ತನಗೆ ಅಂಜಿ ನಡೆದವರನ್ನು, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು. ತಪ್ಪಿಸುವನವರ ಪ್ರಾಣವನ್ನು ಮರಣದಿಂದ, ಉಳಿಸುವನು ಜೀವವನ್ನು ಕ್ಷಾಮ ಡಾಮರದಿಂದ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಭರವಸದಿ. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಪ್ರಭುವಿನ ಬಳಿಗೆ ಬನ್ನಿ. ಸಜೀವ ಶಿಲೆಯಾದ ಅವರನ್ನು ಮಾನವರು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರು, ದೇವರು ಅಮೂಲ್ಯರೆಂದು ಆರಿಸಿಕೊಂಡರು. ನೀವು ಸಹ ಸಜೀವ ಶಿಲೆಗಳಾಗಿದ್ದೀರಿ. ಆಧ್ಯಾತ್ಮಿಕ ದೇವಾಲಯವನ್ನು ನಿರ್ಮಿಸಲು ನಿಮ್ಮನ್ನೇ ಅರ್ಪಿಸಿಕೊಳ್ಳಿ. ಆ ದೇವಾಲಯದಲ್ಲೇ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಮೆಚ್ಚುಗೆಯಾಗಿರುವ ಆಧ್ಯಾತ್ಮಿಕ ಬಲಿಗಳನ್ನು ಸಮರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನೀವಾಗಿರುವಿರಿ. ಈ ಕಾರಣದಿಂದಲೇ ಪವಿತ್ರ ಗ್ರಂಥ ಇಂತೆನ್ನುತ್ತದೆ, ಅಮೂಲ್ಯ ಶಿಲೆಯೊಂದನ್ನು ನಾನಾರಿಸಿಕೊಂಡೆ, ಸಿಯೋನಿನಲ್ಲಿ ಅದನ್ನೇ ಮುಖ್ಯ ಮೂಲೆಗಲ್ಲನ್ನಾಗಿರಿಸಿದೆ. ಎಂದಿಗೂ ಆಶಾಭಂಗವಾಗದು ಅದರ ಮೇಲೆ ವಿಶ್ವಾಸವಿಡುವವರಿಗೆ. ವಿಶ್ವಾಸವಿಟ್ಟಿರುವ ನಿಮಗಂತೂ ಈ ಶಿಲೆ ಅತ್ಯಮೂಲ್ಯವಾದದ್ದು. ಮನೆ ಕಟ್ಟುವವರು ಬೇಡವೆಂದು ಮೂಲೆಗೆಸೆದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಜನರು ಎಡವಿ ಬೀಳುವ ಕಲ್ಲಿದು, ಅವರು ಮುಗ್ಗರಿಸಿ ಬೀಳುವ ಬಂಡೆ ಇದು. ವಿಶ್ವಾಸವಿಡದವರಿಗಾದರೂ ಮೇಲಿನ ವಾಕ್ಯಗಳು ಅನ್ವಯಿಸುತ್ತವೆ. ಜನರು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡದಿರುವುದರಿಂದಲೇ ಎಡವಿ ಬೀಳುತ್ತಾರೆ. ಅವರ ಬಗ್ಗೆ ದೈವ ಸಂಕಲ್ಪವು ಇದೇ ಆಗಿತ್ತು. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆ ಮಾಡಿದವರು. ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ.
ಮಾರ್ಗವು ಸತ್ಯವು ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭು, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದೀರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡು ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತೀ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪಾಸ್ಕ ಕಾಲದ 5ನೆಯ ಭಾನುವಾರದಲ್ಲಿದ್ದೀವಿ. ಇಂದಿನ ಸಂದೇಶ ನಮಗೆ ಯೇಸು ಸ್ಪಷ್ಟವಾಗಿ ನೀಡುತ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ಪಿತನಲ್ಲಿ ವಿಶ್ವಾಸವಿಡಿ, ನನ್ನಲ್ಲೂ ವಿಶ್ವಾಸವಿಡಿ. ಇಂದಿನ ಈ ವಾಚನಗಳನ್ನು ನಾವು ಈ ರೀತಿಯಾಗಿ ಧ್ಯಾನಿಸೋಣ. ಮೊದಲನೇದಾಗಿ ನಾನು ಶುಭ ಸಂದೇಶದ ಮೇಲೆ ಬೆಳಕನ್ನು ಚೆಲ್ಲುತ್ತೇನೆ. ತದನಂತರ ಮೊದಲನೆಯ ವಾಚನ ಹಾಗೂ 2ನೆಯ ವಾಚನವನ್ನು ನಾವು ಧ್ಯಾನಿಸೋಣ. ನೋಡಿ, ಯೇಸು ಇವತ್ತು ಶಿಷ್ಯರಿಗೆ ತಮ್ಮ ಬೋಧನೆಯನ್ನು ಕೊಡುತ್ತಾ ಈ ರೀತಿಯಾಗಿ ಹೇಳುತ್ತಾರೆ, ಅನೇಕ ಬಾರಿ ನಾವು ಹೃದಯದಲ್ಲಿ ಕಳವಳಗೊಳ್ಳುತ್ತೇವೆ, ಹೆದರುತ್ತೇವೆ, ಅಂಜುತ್ತೇವೆ, ದಿಗ್ಭ್ರಮೆಗೊಳ್ಳುತ್ತೇವೆ.
ಅದಕ್ಕೆ ಅವರು ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ಬಹಳ ಅಗತ್ಯವಾದುದು ಇಂದು ನಾವು ದೇವರಲ್ಲಿ ವಿಶ್ವಾಸವಿಡುವಂಥದ್ದು ಹಾಗೂ ಯೇಸುವಿನಲ್ಲಿ ವಿಶ್ವಾಸವಿಡುವಂಥದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೊರೋನಾ ವೈರಸ್ ಸೋಂಕಿನಿಂದ ಎಲ್ಲ ಕಡೆ ಕಳವಳ, ತಳಮಳ, ಅನೇಕರ ಸಮಾಧಾನವನ್ನು ಕದ್ದಿದೆ ಈ ಕೊರೋನಾ ವೈರಸ್. ಏನಾಗುತ್ತೆ ಮುಂದೆ ಎಂಬುದಾಗಿ ನಮ್ಮಲ್ಲಿ ಒಂಥರ ಕಳವಳ ಆರಂಭವಾಗಿದೆ. ಏಕೆಂದರೆ ಈ ಲಾಕ್ಡೌನ್ ಪರಿಸ್ಥಿತಿಯಿಂದ ಆರ್ಥಿಕ ಮುಗ್ಗಟ್ಟು ಅಥವಾ ಮನೆಯೊಳಗಡೆ ಕೂತ್ಕೊಂಡು ಮಾನಸಿಕ ಬಿಕ್ಕಟ್ಟು, ಮಾತ್ರವಲ್ಲ ದೈಹಿಕ ಇಕ್ಕಟ್ಟು, ಇವುಗಳೆಲ್ಲ ನಾವು ನುಜ್ಜುಗುಜ್ಜಾಗಿ ಹೋಗಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತಿನ ಈ ವಾಕ್ಯ ಅದೆಷ್ಟೋ ನಮಗೆ ಸಾಂತ್ವನ ಕೊಡುವಂತಹ ವಾಕ್ಯ. ಯೇಸು ಹೇಳುತ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ನೋಡಿ, ಮೊದಲು ಹೆದರಿಕೆ ಸ್ಟಾರ್ಟ್ ಆಗುವುದು ಹೃದಯದಲ್ಲಿ. ಮನಸ್ಸು ಯೋಚಿಸುತ್ತೆ, ಹೆದರಿಕೆ ಇಲ್ಲಿ ಆರಂಭವಾಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಹೃದಯದಲ್ಲಿ ಕಳವಳಗೊಳ್ಳದಿರಿ. ಕಳವಳಗೊಳ್ಳದೆ ಇರುವುದಕ್ಕೆ ನಾವು ಏನ್ ಮಾಡಬೇಕು? ವಿಶ್ವಾಸವಿಡಬೇಕು. ಯಾರಲ್ಲಿ ವಿಶ್ವಾಸವಿಡಬೇಕು? ದೇವರಲ್ಲಿ. ಯಾಕೆ? ನಮ್ಮ ಸೃಷ್ಟಿಕರ್ತ ಮತ್ತೆ ರಕ್ಷಕ ಯೇಸು, ನನ್ನಲ್ಲಿ ವಿಶ್ವಾಸವಿಡಿ, ನಾನು ಪಿತನು ಒಂದೇ ಆಗಿದ್ದೀವಿ. ವಿಶ್ವಾಸ ನಮ್ಮ ಬಾಳಿನ ಶ್ವಾಸ. ನೋಡಿ, ಯಾವಾಗ ನೀವು ವಿಶ್ವಾಸ ಬಿಡುತ್ತೀರಿ, ಯಾರಲ್ಲಿ? ಯೇಸುವಿನಲ್ಲಿ, ಜೀವಂತ ದೇವರಲ್ಲಿ, ಆವಾಗ ನಾವು ಜಯ ಹೊಂದುತ್ತೇವೆ. ಈ ನಿಟ್ಟಿನಲ್ಲಿ ಯೇಸು ಶಿಷ್ಯರಿಗೆ ಬೋಧನೆಯನ್ನು ಮಾಡುತ್ತಾ ಹೇಳುತ್ತಾರೆ, ಯಾಕೆ ನೀವು ವಿಶ್ವಾಸ ಬಿಡಬೇಕು? ನೀವು ನಿತ್ಯ ಜೀವದೆಡೆಗೆ ಹೋಗುವ ವ್ಯಕ್ತಿಗಳು. ಆ ನಿತ್ಯ ಜೀವಕ್ಕೆ ನಾನು ನಿಮ್ಮನ್ನು ಅಣಿಗೊಳಿಸುತ್ತೇನೆ, ಸಿದ್ಧಗೊಳಿಸುತ್ತೇನೆ. ನೋಡಿ, ಅದಕ್ಕೆ ಅವರು ಹೇಳ್ತಾರೆ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ನಾನು ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ನಮ್ಮ ನಿತ್ಯ ಜೀವಕ್ಕೆ ಆ ಸ್ಥಳವನ್ನು ಅವರು ಅಣಿಗೊಳಿಸುತ್ತಾರೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಅವರು ಶಿಷ್ಯರಿಗೆ ಹೇಳುವ ಮಾತು, ನಾನು ನಿಮಗೆ ಮೊದಲು ಸಿದ್ಧಗೊಳಿಸಿದ ನಂತರ ನಿಮ್ಮನ್ನು ನಾನು ಕರೆದೊಯ್ಯುತ್ತೇನೆ. ಏಕೆಂದರೆ ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು, ಯೇಸು ಇರುವಲ್ಲಿಯೇ ನಾವು ಇರಬೇಕು. ಅದಕ್ಕಾಗಿ ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ಯೇಸುವಿನ ರಕ್ಷಣಾ ಯೋಜನೆ ಅಡಿಯಲ್ಲಿ, ರಕ್ಷಣೆಯಲ್ಲಿ ನಾವು ಜೀವಿಸುತ್ತಾ ಇದ್ದೀವಿ. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ಶಿಷ್ಯರಿಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ತೋಮ ಕೇಳಿದ, ಪ್ರಭು, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು? ಆವಾಗ ಯೇಸು ಹೇಳ್ತಾರೆ, ಮಾರ್ಗವು, ಸತ್ಯವು, ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದೀರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡು ಇದ್ದೀರಿ. ಅತಿ ಪ್ರಮುಖವಾದ ಮಾತು ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ಏನದು? ಮಾರ್ಗವು, ಜೀವವು, ಸತ್ಯವು ನಾನೇ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಬಂದ್ರು, ನಿಮಗೆ ಮಾರ್ಗ ತೋರಿಸ್ತೀವಿ. ಆದ್ರೆ ಯೇಸು ಏನು ಹೇಳಿದ್ರು? ಮಾರ್ಗ ತೋರಿಸ್ತೀನಿ ಅಂತ ಹೇಳಿಲ್ಲ, ನಾನೇ ಮಾರ್ಗ, ಐ ಆಮ್ ದ ವೇ. ಆದ್ದರಿಂದ ಯೇಸುವೇ ಮಾರ್ಗವಾಗಿದ್ದಾರೆ. ನಮಗೆ ಬೇರೆ ಮಾರ್ಗವಿಲ್ಲ. ನಿತ್ಯ ಜೀವಕ್ಕೆ ಒಂದೇ ಮಾರ್ಗ ಯೇಸು. ಎರಡನೇದು, ನಾನೇ ಮಾರ್ಗ, ನಾನೇ ಜೀವ. ನಿಮಗೆ ಬೇರೆ ಯಾರು ಜೀವ ಕೊಡಲು ಸಾಧ್ಯವಿಲ್ಲ ಈ ಲೋಕದಲ್ಲಿ. ಅದಕ್ಕಾಗಿ ಯೇಸು ನಮಗೆ ಜೀವ ಕೊಡುವ ದೇವರಾಗಿದ್ದಾರೆ. ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ 26ನೇ ವಾಕ್ಯ, ಪಿತನು ಜೀವಕ್ಕೆ ಸ್ವಯಂ ಮೂಲವಾಗಿರುವಂತೆ ಪುತ್ರನನ್ನು ಸ್ವಯಂ ಮೂಲವಾಗಿ ಕರುಣಿಸಿದ್ದಾರೆ. ಅಂದ್ರೆ ಪುತ್ರನಿಗೆ ಅದೇ ಶಕ್ತಿ, ಜೀವ ಕೊಡುವ ಶಕ್ತಿ ಇದೆ. ಯಾಯಿರನ ಮಗಳಿಗೆ, ಲಾಸರನಿಗೆ ಜೀವ ಕೊಟ್ಟವರು ತೋರಿಸಿದ್ರು. ಅದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ. ಮೂರನೇದಾಗಿ ನಾನೇ ಸತ್ಯ, ನಾನೇ ಜೀವ, ನಾನೇ ಸತ್ಯ. ಅಂದ್ರೆ ಪಿಲಾತ ಕೇಳಿದ, ಸತ್ಯ, ಸತ್ಯ ಅಂದ್ರೆ ಏನು? ಯೇಸುವೇ ಸತ್ಯ, ಯೇಸುವೇ ನಿತ್ಯ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಮಾರ್ಗವು, ಜೀವವು, ಸತ್ಯವು ಯೇಸುವೆ. ಅಂದರೆ ಅವರೇ ಸರ್ವಸ್ವರಲ್ಲಿ ಸರ್ವಸ್ವವೂ ಆಗಿದ್ದಾರೆ. ಆ ಯೇಸುವಿನಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ಪಿತನು ಏನಾಗಿದ್ದಾರೆ ಅದೇ ನಾನಾಗಿದ್ದೇನೆ. ಆ ಪಿತನ ಪ್ರೀತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ.
ಪಿತನೆಡೆ ಹೋಗುವ ದಾರಿ ನಾನೇ, ಏಕೆಂದ್ರೆ ನಾನು ಪಿತನು ಒಂದೇ ಆಗಿದ್ದೀವಿ. ಆದ್ದರಿಂದ ಅವರು ಹೇಳ್ತಾರೆ, ನೀವು ನನ್ನನ್ನು ನೋಡಿದ್ದೀರಿ, ನನ್ನ ಕಾರ್ಯಗಳನ್ನು ನೋಡಿದ್ದೀರಿ, ಸುಕೃತ್ಯಗಳನ್ನು ನೋಡಿದ್ದೀರಿ, ಆದ್ದರಿಂದ ನೀವು ಪಿತನನ್ನು ಅರಿತವರಾಗಿದ್ದೀರಿ. ಆಗ ಫಿಲಿಪ್ಪನು ನೋಡಿ, ಒಂದು ಕಡೆಯಲ್ಲಿ ತೋಮ, ಇನ್ನೊಂದು ಕಡೆಯಲ್ಲಿ ಫಿಲಿಪ್ಪ. ಅಂದರೆ ಶಿಷ್ಯರ ಗ್ರಹಿಕೆಗೆ ಏನು ಹೋಗಿಲ್ಲ. ಅನೇಕ ಬಾರಿ ನಮ್ಮ ಮೆದುಳಿನೊಳಗಡೆ ಏನು ಹೋಗೋಲ್ಲ, ಗ್ರಹಿಸೋಲ್ಲ, ನಾವು ಕೇಳ್ತೀವಿ. ನೋಡಿ, ದೇವರ ವಾಕ್ಯ ಸ್ವಾರ್ತೆ ಕೇಳಿದ್ರೆ ಸಾಕು, ಗ್ರಹಿಸಬೇಕು. ಪೇತ್ರ ಅದರಲ್ಲಿ ಸ್ವಲ್ಪ ಗ್ರಹಿಸಿದ್ದ, ಅದಕ್ಕೆ ಅನೇಕ ಬಾರಿ ಸರಿ ಉತ್ತರವನ್ನು ಅವನು ಕೊಡ್ತಿದ್ದ. ಈಗ ಫಿಲಿಪ್ಪ ಹೇಳ್ತಾನೆ, ಪ್ರಭು ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದು ನೀವು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ಪಿತನನ್ನು ತೋರಿಸು ಎಂದು ಏಕೆ ಕೇಳುತ್ತಿ? ನಾನು ಪಿತನಲ್ಲಿ ಇದ್ದೇನೆ, ಐ ಆಮ್ ವಿತ್ ದ ಫಾದರ್. ನಾನು ಪಿತನಲ್ಲಿ ಇದ್ದೀನಿ. ಅಂದ್ರೆ ಈ ಪರಮ ತ್ರಿತ್ವದ ರಹಸ್ಯ ಯೇಸು ಶ್ರುತಪಡಿಸುತ್ತಾರೆ, ಪ್ರಕಟಪಡಿಸುತ್ತಾರೆ. ಅಂದ್ರೆ ಯೇಸು ಈ ಪರಮ ತ್ರಿತ್ವದ ಎರಡನೇ ವ್ಯಕ್ತಿ, ಪಿತ, ಸುತ ಮತ್ತು ಪವಿತ್ರಾತ್ಮರು. ಆದ್ದರಿಂದ ಈ ಶಿಷ್ಯರು ಕೇಳಿದ್ದಕ್ಕೆ ಯೇಸು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತಿ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನನ್ನಷ್ಟಕ್ಕೆ ಮಾತುಗಳನ್ನು ಆಡ್ತಿಲ್ಲ, ಏಕೆಂದರೆ ನನ್ನ ಜೊತೆ ಪಿತ ಇದ್ದಾರೆ. ಪಿತನೇ ನನ್ನಲ್ಲಿದ್ದು ತನ್ನ ಕಾರ್ಯಗಳನ್ನು ಸಾಧಿಸುತ್ತಿದ್ದಾರೆ. ನನ್ನಲ್ಲಿ ನೀವು ನಂಬದಿದ್ದರೂ ಈ ಸುಕೃತ್ಯಗಳನ್ನು ನೋಡಿಯಾದರೂ ನಂಬಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನಾಗುತ್ತೆ? ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಏನಾಗುತ್ತೆ? ದೇವರಲ್ಲಿ ವಿಶ್ವಾಸವಿಟ್ಟಾಗ ಏನಾಗುತ್ತೆ? ಪರಮ ತ್ರಿತ್ವದಲ್ಲಿ ವಿಶ್ವಾಸವಿಟ್ಟಾಗ ಏನಾಗುತ್ತೆ? ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಒಂದು ಮಾತು ಹೇಳ್ತೀನಿ ಪ್ರಿಯರೇ, ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ಆತನ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಅದೇ ಪ್ರೇಷಿತರ ಕಾರ್ಯಕಲಾಪಗಳು, ಅದೇ ಪ್ರೇಷಿತರ ಸುವಾರ್ತೆಯ ಕಾರ್ಯ. ಏಕೆಂದರೆ ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಯೇಸು ನಮ್ಮ ಜೊತೆಗಿದ್ದಾಗ ಮಹತ್ತಾದ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ, ಕಳವಳಗೊಳ್ಳದಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಸ್ಪಷ್ಟವಾಗಿ ಯೇಸು ನಮ್ಮ ಜೊತೆ ಮಾತಾಡ್ತಾರೆ. ಯೇಸುವಿನಲ್ಲಿ ನಾವು ವಿಶ್ವಾಸವಿಟ್ಟಾಗ ಯಾವುದೇ ಮಾರಣಾಂತಿಕ ಕಾಯಿಲೆಗಳು, ಈ ಕೊರೋನಾ ಸೋಂಕು ನಮ್ಮನ್ನು ಮುಟ್ಟವು. ಯಾವುದೇ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ನಮ್ಮನ್ನು ಜರ್ಜರಿತರನ್ನಾಗಿ ಮಾಡಲಾರವು. ಕಾರಣ ಯೇಸು ನಮ್ಮೊಡನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಶುಭ ಸಂದೇಶದ ಬೋಧನೆ ಅಡಿಯಲ್ಲಿ ಮೊದಲನೇ ವಾಚನ ಮತ್ತು ಎರಡನೇ ವಾಚನವನ್ನು ನಾವು ಸ್ವಲ್ಪ ಧ್ಯಾನಿಸಲು ಹೋಗೋಣ. ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಈ ಮೊದಲನೇ ವಾಚನ ಏನಾಯ್ತು? ಭಕ್ತ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚುತ್ತಾ ಬಂದಿತು. ನೋಡಿ, ನಾನು ಸಾಧಿಸುವ ಕಾರ್ಯಗಳನ್ನು ನೀವು ಸಾಧಿಸುವಿರಿ ಅಂತ ವಿಶ್ವಾಸದಿಂದ ಪ್ರೇಷಿತರು ಹೋಗಿ ಸುವಾರ್ತೆ ಸಾರಿದರು. ಪೇತ್ರ ಮೊದಲ ಪ್ರಬೋಧನೆಗೆ 3,000 ಜನರು ಯೇಸು ಎಡೆಗೆ ಬಂದರು. 1,000 ಜನರು ಯೇಸುವನ್ನು ಹಿಂಬಾಲಿಸಲು ಆರಂಭಿಸಿದರು. ಭಕ್ತ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚುತ್ತಾ ಇತ್ತು. ಆಗ ಗ್ರೀಕ್ ಮಾತನಾಡುತ್ತಾ ಇದ್ದವರ ಹಾಗೂ ಸ್ಥಳೀಯ ಭಾಷೆ ಮಾತನಾಡುತ್ತಾ ಇದ್ದವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು. ನೋಡಿ, ಕೆಲವು ಸರಿ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ. ಧರ್ಮ ಕೇಂದ್ರದಲ್ಲಿ ಬರುತ್ತೆ, ಧರ್ಮಕ್ಷೇತ್ರದಲ್ಲಿ ಬರುತ್ತೆ, ನಮ್ಮ ಒಳಗಡೆ ಬರುತ್ತೆ. ನಾವು ಮನುಷ್ಯರು ಸ್ವಭಾವ. ಅಲ್ಲಿ ಭಾಷಾ ಭಿನ್ನಾಭಿಪ್ರಾಯ ಬಂತು. ಯಾವ ಭಾಷೆ? ಗ್ರೀಕ್ ಮತ್ತು ಹೀಬ್ರೂ ಭಾಷೆ ಮಾತನಾಡುವ ಆ ಜನರ ಮಧ್ಯೆ ಭಿನ್ನಾಭಿಪ್ರಾಯ ಬಂತು. ನೋಡಿ, ಭಿನ್ನಾಭಿಪ್ರಾಯಗಳು ಸಹಜ. ಭಿನ್ನಾಭಿಪ್ರಾಯಗಳು ಬರುತ್ತವೆ ಅಂತೇಳಿ ಇಬ್ಬಾಗ ಮಾಡುವುದು ಸೈತಾನ. ಅದಕ್ಕಾಗಿ ನಾವು ಏನು ಕಂಡುಕೊಳ್ಬೇಕು? ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕು. ಹೇಗೆ ಕಂಡುಕೊಳ್ಳಬೇಕು ಎಂಬುದಾಗಿ ಇವತ್ತಿನ ಈ ವಾಕ್ಯ ನಮಗೆ ಹೇಳುತ್ತೆ. ದಿನನಿತ್ಯ ಮಾಡುವ ಬಡವರ ಸೇವೆಯಲ್ಲಿ ತಮ್ಮ ಕಡೆಯ ವಿಧವೆಯರನ್ನು ಅಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಗ್ರೀಕರು ಗುಣಗುಟ್ಟಿದರು. ಗ್ರೀಕರು ಏನ್ ಮಾಡಿದ್ರು? ಇಬ್ರಿಯರ ವಿರುದ್ಧ, ಹೆಬ್ರಿಯು ಮಾತನಾಡುತ್ತಿರುವ ವಿರುದ್ಧ ಗೊಣಗುಟ್ಟಿದರು. ಆಗ 12 ಮಂದಿ ಪ್ರೇಷಿತರು ಭಕ್ತ ವಿಶ್ವಾಸಿಗಳ ಸಭೆಯನ್ನು ಕರೆದು, ನೋಡಿ, ಈ ಸಮಯದಲ್ಲಿ ಒಂದು ಸಭೆಯನ್ನು ಕರೆದು, ನಾವು ದೇವರ ವಾಕ್ಯದ ಬೋಧನೆಯನ್ನು ಅವಗಣಿಸಿ
ಊಟೋಪಚಾರಗಳ ಸೇವೆಯಲ್ಲಿ ಮಗ್ನರಾಗಿರುವುದು ಸರಿಯಲ್ಲ. ನೋಡಿ, ಎಂಥ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡ್ತಾರೆ. ನಾವು ಏನು ಮಾಡಲಿಕ್ಕೆ ಈ ಲೋಕದಲ್ಲಿ ಊಟೋಪಚಾರಗಳು ಅವರಿಗೆ ಸಿಗೋಲ್ಲ, ಇವರಿಗೆ ಸಿಗೋಲ್ಲ. ಈ ವಸ್ತುಗಳ ಹಿಂದೆ, ಲೋಕದ ಹಿಂದೆ ನಾವು ಓಡುವುದು ಸರಿಯಲ್ಲ. ನಾವು ದೇವರ ವಾಕ್ಯದ ಬೋಧನೆಯನ್ನು ಅವಗಣಿಸಿ ಇವತ್ತು ನಾವು ಯೋಚನೆ ಮಾಡಬೇಕು. ನಾವು ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಸಮುದಾಯದಲ್ಲಿ, ಧರ್ಮಕ್ಷೇತ್ರದಲ್ಲಿ, ವಿಶ್ವದಲ್ಲಿ ದೇವರ ವಾಕ್ಯದ ಬೋಧನೆಯನ್ನು ಕಡೆಗಣಿಸಿ ಊಟೋಪಚಾರಗಳಲ್ಲಿ ಸೇವೆಯಲ್ಲಿ ಮಗ್ನರಾಗಿರುವುದು ಸರಿಯಲ್ಲ. ಕೆಲವು ಸರಿ ನಾವು ನೋಡ್ತೀವಿ, ಅನ್ನದಾನ, ಆ ದಾನ, ಈ ದಾನ, ಎಲ್ಲ ದಾನಗಳು ಚರ್ಚಲ್ಲಿದೆ. ಅದರಿಂದ ಶ್ರೇಷ್ಠ ದಾನ ಪರಮಪ್ರಸಾದ. ಪರಮಪ್ರಸಾದದ ಮೇಲೆ ಭಕ್ತಿ ಇಟ್ಟು ನಾವು ಬರ್ತಾ ಇದ್ದೀವಾ, ಅಥವಾ ನಮಗೆ ಅನ್ನದಾನ ಕೊಡ್ತಾರೆ ಅಥವಾ ಏನೋ ಕೊಡ್ತಾರಂತ ಬರ್ತಾ ಇದ್ದೀವಾ? ನೋಡಿ, ಇದು ಅತಿ ಅತಿ ಪ್ರಮುಖವಾದುದು. ನಮ್ಮ ವಿಶ್ವಾಸ ಕಳವಳಗೊಳ್ಳಬಾರ್ದು. ಅದಕ್ಕಾಗಿ ಈ ಪ್ರೇಷಿತರು ನಿರ್ಧಾರ ಮಾಡ್ತಾರೆ, ನಾವೇನ್ ಮಾಡಬೇಕು? ದೇವರ ವಾಕ್ಯ ಕಡೆಗಣಿಸಬಾರ್ದು. ಅದಕ್ಕಾಗಿ ಸಹೋದರರೇ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು ಆಗಿರುವ 7 ವ್ಯಕ್ತಿಗಳನ್ನು ನಿಮ್ಮಿಂದ ಆರಿಸಿಕೊಳ್ಳಿ. ಉದಾಹರಣೆಗೆ ನನಗೆ ಹೇಳುವುದಾದ್ರೆ, ನಾನೊಬ್ಬ ಗುರುವಾಗಿ ಒಂದು ಶಾಲೆಯಲ್ಲಿ ಮ್ಯಾನೇಜರ್ ಕರೆಸ್ಪಾಂಡೆಂಟ್ ಆಗಿದ್ದೀನಿ. ನಾನು ಕೇವಲ ಒಂದು ಮ್ಯಾನೇಜರ್ ಕರೆಸ್ಪಾಂಡೆಂಟ್ ಅಲ್ಲ, ನಾನು ಮೊದಲು ಒಬ್ಬ ದೇವರ ಸೇವಕ. ಒಂದು ಧರ್ಮ ಕೇಂದ್ರದಲ್ಲಿ ನನ್ನ ಜನರ ಸೇವೆ ಮಾಡಲು ನನ್ನನ್ನು ಧರ್ಮಾಧ್ಯಕ್ಷರು ಅಭಿಷೇಕಿಸಿದ್ದಾರೆ. ಅದಕ್ಕೆ ನಮ್ಮ ಜಗದ್ಗುರುಗಳು ಯಾವಾಗಲೂ ಹೇಳ್ತಿದ್ರು, ನೀವು CEO ಅಲ್ಲ, ನೀವು ಇನ್ನಿತರ ಏನೋ ಅಧಿಕಾರಿಗಳು ಅಲ್ಲ. ನಮ್ಮ ಅಧಿಕಾರ ಯೇಸು ಎಲ್ಲಿ ಪಾದ ತೊಳೆದರೋ ಅಲ್ಲಿಂದ ಆರಂಭವಾಗುತ್ತೆ. ಅದನ್ನು ನಾನು ಗಮನದಲ್ಲಿ ಇಡದಿದ್ದರೆ ನಾನು ಲೋಕದ ವ್ಯಕ್ತಿಯಾಗಿ ಹೋಗುತ್ತೇನೆ. ಕಳವಳಗಳು ಸ್ಟಾರ್ಟ್ ಆಗ್ತವೆ, ಹೆದರಿಕೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕಾಗಿ ನನ್ನ ಮೊದಲ ಆದ್ಯತೆ ಯಾವುದು? ನನ್ನ ಅಭಿಷೇಕದ ಆದ್ಯತೆ ಯಾವುದು? ನನ್ನ ಅಭಿಷೇಕದ ಆದ್ಯತೆ ದೇವರ ವಾಕ್ಯವನ್ನು ಸಾರುವಂಥದ್ದು, ಜನರನ್ನು ದೇವರೆಡೆಗೆ ತರುವಂಥದ್ದು, ಸಂಸ್ಕಾರಗಳನ್ನು ಆಚರಿಸುವಂಥದ್ದು, ಈ ಮೂಲಕ ದೇವರ ಕೃಪೆಯನ್ನು ಜನರು ಅನುಭವಿಸುವಂತೆ ನೋಡುವಂಥದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಅತಿ ಮುಖ್ಯವಾದ ಒಂದು ವಿಷಯ. ಇಲ್ಲಿ ನಮಗೆ ಜ್ಞಾನೋದಯವನ್ನಾಗಿಸುತ್ತೆ. ಅದಕ್ಕಾಗಿ ಮುಂದಿನ ವಾಕ್ಯ ಹೇಳ್ತಾರೆ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು ಆಗಿರುವ 7 ವ್ಯಕ್ತಿಗಳನ್ನು ನಿಮ್ಮಿಂದ ಆರಿಸಿಕೊಳ್ಳಿ. ನೋಡಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಸಮುದಾಯ ಇದೆ. ನಾನು ಫಾದರ್ ಫ್ರಾಂಕ್ಲಿನ್ A to Z ನಾನೇ ಎಲ್ಲ ಮಾಡಬೇಕಾಗಿಲ್ಲ. ನನ್ನ ಸಮುದಾಯಗಳಿವೆ, ನನ್ನ ಸಚೇತಕ ಪ್ರೇರಕಿಯರು ಇದ್ದಾರೆ, ನನ್ನ ಪಾಲನಾ ಪರಿಷತ್ತಿನ ಸದಸ್ಯರು ಇದ್ದಾರೆ, ಅಥವಾ ಆರ್ಥಿಕ ಸಮಿತಿಯ ಸದಸ್ಯರು ಇದ್ದಾರೆ, ಲೀಜನ್ ಆಫ್ ಮೇರಿಯವರು ಇದ್ದಾರೆ, ತದನಂತರ ವಿನ್ಸೆಂಟ್ ಡೆ ಪೌಲ್ ಸೊಸೈಟಿ ಅವರು ಇದ್ದಾರೆ, ಆಮೇಲೆ ಬೇರೆ ಬೇರೆ ಯುವ ಸಂಘಟನೆ ಇರಬಹುದು, ಮಕ್ಕಳ ಸೈನ್ಯ ಇರಬಹುದು, ಇದೆಲ್ಲ ಇವೆ. ನೋಡಿ, ಇವೆಲ್ಲ ಪೂರಕ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ಈ ಸೇವೆಯನ್ನು ನಾವು ಇತರರಿಗೆ ಹಂಚಿಕೊಟ್ಟಾಗ ಏನಾಗುತ್ತೆ? ನಮ್ಮ ಧರ್ಮ ಕೇಂದ್ರದ ಸಬಲೀಕರಣ ಆಗುತ್ತೆ, ಸಶಸ್ತ್ರ ಎಂಪವರ್ಮೆಂಟ್. ಇವತ್ತು ಏನು ಈ ಶಿಷ್ಯರು ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಧರ್ಮ ಕೇಂದ್ರಗಳು ವಿಶ್ವಾಸದಲ್ಲಿ ಬಲಗೊಳ್ಳಬೇಕು. ಶುಡ್ ಗೆಟ್ ಎಂಪವರ್ ಆಗ್ಬೇಕಾದ್ರೆ, ಸಬಲೀಕರಣ ಆಗ್ಬೇಕಾದ್ರೆ ಡಿಸ್ಕವರ್ ಆ ಅನರ್ಘ್ಯ ಮುತ್ತುಗಳು ನಮ್ಮ ಧರ್ಮ ಕೇಂದ್ರದಲ್ಲಿ ಇವೆ. ಪವಿತ್ರಾತ್ಮ ಭರಿತ ವ್ಯಕ್ತಿಗಳು ಇದ್ದಾರೆ, ವಿಶ್ವಾಸದಲ್ಲಿ ಜೀವಿಸುವವರಿದ್ದಾರೆ. ಅವರ ಸಹಾಯವನ್ನು ನಾವು ಪಡೆದು ಈ ದೇವರ ಸಾಮ್ರಾಜ್ಯಕ್ಕಾಗಿ ಕೆಲಸ ಮಾಡಬೇಕಾಗಿದೆ. ದೇವರ ಸಾಮ್ರಾಜ್ಯದ ಕೆಲಸ ಏಕ ವ್ಯಕ್ತಿಯ ಶೋ ಅಲ್ಲ, 1 ಮ್ಯಾನ್ ಶೋ ಖಂಡಿತ ಅಲ್ಲ. ಇದು ನಾವು ಸಕಲರು ಸರ್ವರೊಡಗೂಡಿ ಒಂದು ಸಮುದಾಯ. ಅದಕ್ಕಾಗಿ ಅತಿ ಮುಖ್ಯವಾದುದು ನಮ್ಮ ಧರ್ಮ ಕೇಂದ್ರಗಳಲ್ಲಿ ಕಿರು ಕ್ರೈಸ್ತ ಸಮುದಾಯಗಳು, ಸ್ಮಾಲ್ ಕ್ರಿಶ್ಚಿಯನ್ ಕಮ್ಯುನಿಟೀಸ್. ಯಾಕಂದ್ರೆ ಅದು ಸಬಲೀಕರಣಗೊಂಡಾಗ, ಈ ವರ್ಷ ನಮ್ಗೆ ಗೊತ್ತು, ಶಿವಮೊಗ್ಗ ನನ್ನ ಧರ್ಮಕ್ಷೇತ್ರದಲ್ಲಿ ಈ ಒಂದು ಸಮುದಾಯದ ವರುಷವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹೌದು, ಕಷ್ಟ, ಆದರೆ ಸಂದೇಶ ಸ್ಪಷ್ಟ. ಹೃದಯದಲ್ಲಿ ಕಳವಳಗೊಳ್ಳಬಾರದು, ನಾವು ಜೀವಿಸಬೇಕು, ಸೇವೆ ಮಾಡಬೇಕಾದ್ರೆ ನಮಗೊಂದು ಅವಕಾಶ ಈ ಸಮುದಾಯಗಳು. ಅದನ್ನೇ ಈ ಪ್ರೇಷಿತರು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು ಆಗಿರುವ 7 ವ್ಯಕ್ತಿಗಳನ್ನು ನಿಮ್ಮಿಂದ ಆರಿಸಿಕೊಳ್ಳಿ. ಅದಕ್ಕೆ ನಮ್ಮ ಧರ್ಮಸಭೆಯಲ್ಲಿ ಯಾವ ಸಂಘ ಸಂಸ್ಥೆಗಳಿಗೆ ಇಂಥ ವ್ಯಕ್ತಿಗಳು ಬೇಕು. ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು. ಕಿರುಕುಳ ಕೊಡುವವರು ಅಲ್ಲ, ಮತ್ತೆ ಅಲ್ಲಿ ಗಲಭೆ ಸೃಷ್ಟಿಸುವವರಲ್ಲ. ಅದು ಧರ್ಮಸಭೆ ಅಲ್ಲ, ಅದು ಸೈತಾನ ಬಂದದ್ದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾವು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸುತ್ತೇವೆ.
ನಾವಾದರೂ ಪ್ರಾರ್ಥನೆಯಲ್ಲೂ ವಾಕ್ಯೋಪದೇಶದಲ್ಲೂ ನಿರತರಾಗುತ್ತೇವೆ. ಅತಿ ಪ್ರಮುಖವಾದುದು ನೋಡಿ. ಪ್ರೇಷಿತರು ಏನು ಹೇಳ್ತಾರೆ? ನಾವಾದರೂ ವಾಕ್ಯೋಪದೇಶದಲ್ಲೂ ಪ್ರಾರ್ಥನೆಯಲ್ಲೂ ನಿರತರಾಗುತ್ತೇವೆ. ನೋಡಿ, ಏನು ಕೇವಲ ವಾಕ್ಯೋಪದೇಶ ಮಾಡಿದ್ರೆ ಸಾಲದು. ಪ್ರೇಯರ್ ಅಂದ್ರೆ ಫಾದರ್ ಫ್ರಾಂಕ್ಲಿನ್ ಓಡಿ ಹೋದ್ರೆ ಸಾಲದು. ಆತ ಪ್ರಾರ್ಥಿಸಬೇಕು. ಅಂತ ಪ್ರಾರ್ಥಿಸುವ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕು. ಅದಕ್ಕೆ ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಸಮುದಾಯ ಪ್ರಾರ್ಥನೆ, ಆರಾಧನೆ, ದಿವ್ಯ ಬಲಿ ಪೂಜೆ, ಧ್ಯಾನ ಕೂಟಗಳನ್ನು ನಾವು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಪ್ರಾರ್ಥನೆಯಲ್ಲಿ ನಾವು ಬಲಗೊಳ್ಳಬೇಕು. ನೋಡಿ, ಪ್ರೇಷಿತರ ಈ ಸಲಹೆಯನ್ನು ಸಭೆ ಅನುಮೋದಿಸಿತು. ಅಂತೆಯೇ ಅಗಾಧ ವಿಶ್ವಾಸವುಳ್ಳವನು ಪವಿತ್ರಾತ್ಮ ಭರಿತರುವಾದ ಯಾರು? ನೋಡಿ, ಈ ವ್ಯಕ್ತಿಗಳು ಆಮೇಲೆ ರಕ್ತ ಸಾಕ್ಷಿಗಳಾಗ್ತಾರೆ. ಕೇವಲ ಸಂತರಾಗುವುದು ಗುರುಗಳು, ಧರ್ಮ ಭಗಿನಿಯರು ಅಲ್ಲ. ಪವಿತ್ರ ಆತ್ಮ ಭರಿತರು, ಜ್ಞಾನ ಸಂಪನ್ನರು ಹಾಗೂ ಸನ್ಮಾನಿತರು, ಇವರು ಕೂಡ ಸಂತರಾಗಲು ಸಾಧ್ಯ. ಯಾರು ಸಂತರಾಗಲು ಸಾಧ್ಯ? ಆದರೆ ಅವರು ಇಂಥ ಒಂದು ಲಕ್ಷಣ ಅವರಲ್ಲಿ ಇರಬೇಕು. ಅವರಲ್ಲಿ ಸ್ಟೆಫಾನ, ಫಿಲಿಪ್ಪ, ಪ್ರೊಕೋರ, ನಿಕನೋರ, ಸಿಮೋನ, ಫರ್ಮೇನ, ಯಹೂದ್ಯ ಮತಾವಲಂಬಿಯಾದ ಅಂತ್ಯೋಕ್ಯದ ನಿಕೋಲಾಯ ಎಂಬ 7 ಮಂದಿಯನ್ನು ಆರಿಸಿಕೊಂಡರು. ಪ್ರೇಷಿತರ ಮುಂದೆ ಅವರನ್ನು ನಿಲ್ಲಿಸಿದರು. ಪ್ರೇಷಿತರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಿದರು. ವೆರಿ ಇಂಪಾರ್ಟೆಂಟ್. ಅವರಿಗಾಗಿ ಪ್ರಾರ್ಥಿಸಿದರು. ದೇವರ ವಾಕ್ಯವು ಪ್ರವರ್ಧಿಸತೊಡಗಿತು. ಯಾವುದೇ ಅಡ್ಡಿ ಅಡಚಣೆ ಬಂದಿಲ್ಲ. ದೇವರ ವಾಕ್ಯ ಏನಾಯಿತು? ಹರಡುತ್ತಾ ಇತ್ತು. ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ, ನನ್ನ ಧರ್ಮ ಕೇಂದ್ರದಲ್ಲಿ, ನನ್ನ ಧರ್ಮ ಕ್ಷೇತ್ರದಲ್ಲಿ, ನನ್ನ ಸಮುದಾಯದಲ್ಲಿ, ನನ್ನ ಈ ಒಂದು ಸುವಾರ್ತೆಯ ಕಾರ್ಯ ಮುಂದೆ ಹೋಗ್ತಾ ಇದೆನಾ? ಕುಂಠಿತವಾಗಿ ಸಾಕ್ತಾ ಇದೆನಾ? ಆಗ್ತಾನೆ ಇಲ್ವಾ? ನಾವು ಕೇವಲ ಏನು ಹೇಳ್ತಾರಲ್ಲ, ಸೆಲ್ಫ್ ಗೋಲ್ ಹೊಡೆದಿತ್ತ ಕೂತ್ಕೊಂಡಿದ್ದೀವ ಅಂತ ಹೇಳಿ ಕೇಳತಕ್ಕದ್ದು. ಅದಕ್ಕಾಗಿ ದೇವರ ವಾಕ್ಯವು ಪ್ರವರ್ಧಿಸಬೇಕಾದರೆ ನಾವು ಆತ್ಮರಲ್ಲಿ ಬಲ ಹೊಂದಬೇಕು. ವಿಶ್ವಾಸಿಗಳ ಸಂಖ್ಯೆ ಜೆರುಸಲೇಮಿನಲ್ಲಿ ಬಹಳವಾಗಿ ಹೆಚ್ಚಿತು. ಬಹುಮಂದಿ ಯಾಜಕರು ವಿಶ್ವಾಸಕ್ಕೆ ಶರಣಾದರು. ಯಾವ ಯಾಜಕರು? ಯಹೂದ್ಯ ಯಾಜಕರು ವಿಶ್ವಾಸಕ್ಕೆ ಶರಣಾದರು. ಇವತ್ತು ನಾವು ವಿ ಹ್ಯಾವ್ ಟು ರೀಡಿಸ್ಕವರ್ ದ ಪರ್ಸನ್ ಆಫ್ ಜೀಸಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಯೇಸುವನ್ನು ನಾವು ಪುನರನ್ವೇಷಿಸಬೇಕು. ಇಂದಿನ 2ನೆಯ ವಾಚನ ಪೇತ್ರನು ಬರೆದ 1ನೇ ಪತ್ರದಿಂದ ವಾಚನ. ನೋಡಿ, ಇನ್ನೊಂದು ಸ್ಪಷ್ಟ ಸಂದೇಶ ಪೇತ್ರ ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಸಹೋದರರೇ, ಪ್ರಭುವಿನ ಬಳಿಗೆ ಬನ್ನಿ. ಸಜೀವ ಶಿಲೆಯಾದ ಅವರನ್ನು ಮಾನವರು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರು. ದೇವರು ಅವರನ್ನು ಅಮೂಲ್ಯರೆಂದು ಆರಿಸಿಕೊಂಡರು. ನಿಷ್ಪ್ರಯೋಜಕ ಅಂತ ಎನಿಸಿದರು. ದೇವರು ಅವರನ್ನು ಅಮೂಲ್ಯರೆಂದು ಪರಿಗಣಿಸಿದರು. ನೀವು ಸಹ ಸಜೀವ ಶಿಲೆಗಳಾಗಿದ್ದೀರಿ. ಯಾರೊಟ್ಟಿಗೆ? ಯೇಸುವಿನೊಟ್ಟಿಗೆ ವಿಶ್ವಾಸದಲ್ಲಿ ಸಜೀವ ಶಿಲೆಗಳಾಗಿದ್ದೀರಿ. ಆದ್ದರಿಂದ ಪ್ರಭುವಿನ ಬಳಿಗೆ ಬನ್ನಿ, ಕಳವಳಗೊಳ್ಳಬೇಡಿ. ಆಧ್ಯಾತ್ಮಿಕ ದೇವಾಲಯವನ್ನು ನಿರ್ಮಿಸಲು ನಿಮ್ಮನ್ನೇ ಅರ್ಪಿಸಿಕೊಳ್ಳಿ. ಅದಕ್ಕಾಗಿ ನಾವು ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಆ ದೇವಾಲಯದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಮೆಚ್ಚುಗೆಯಾಗಿರುವ ಆಧ್ಯಾತ್ಮಿಕ ಬಲಿಗಳನ್ನು ಸಮರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನೀವಾಗಿರುವಿರಿ. ನಮ್ಮ ಸ್ನಾನ ದೀಕ್ಷೆಯಲ್ಲಿ ನಾವು ಪವಿತ್ರ ಯಾಜಕ ವರ್ಗದವರಾಗಿದ್ದೀವಿ. ಆದ್ದರಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಕಾರಣದಿಂದಲೇ ಪವಿತ್ರ ಗ್ರಂಥ ಇಂತೆನ್ನುತ್ತದೆ, ಅಮೂಲ್ಯವಾದ ಶಿಲೆಯೊಂದನ್ನು ನಾನು ಆರಿಸಿಕೊಂಡೆ, ಸಿಯೋನಿನಲ್ಲಿ ಅದನ್ನೇ ಮುಖ್ಯ ಮೂಲೆಗಲ್ಲನ್ನಾಗಿರಿಸಿದೆ. ಎಂದಿಗೂ ಆಶಾಭಂಗವಾಗದು ಅದರ ಮೇಲೆ ವಿಶ್ವಾಸವಿಡುವವರಿಗೆ. ಯೇಸುವಿನ ಮೇಲೆ ವಿಶ್ವಾಸವಿಡುವವರಿಗೆ ಎಂದು ಕಳವಳವಿಲ್ಲ, ಅವರಿಗೆ ಎಂದು ಆಶಾಭಂಗವಾಗದು. ವಿಶ್ವಾಸವಿಟ್ಟಿರುವ ನಿಮಗಂತೂ ಈ ಶಿಲೆ ಅತ್ಯಮೂಲ್ಯವಾದುದು. ಈ ಶಿಲೆ ಅಂದ್ರೆ ಯಾರು? ಯೇಸು ಅತ್ಯಮೂಲ್ಯವಾದವರು. ಆಮೇಲೆ ಅವರು ಹೇಳ್ತಾರೆ, ಮನೆ ಕಟ್ಟುವವರು ಬೇಡವೆಂದು ಮೂಲೆಗೆಸೆದ ಕಲ್ಲು ಪ್ರಮುಖ ಮೂಲೆಗಲ್ಲಾಯಿತು. ನಮ್ಮ ರಕ್ಷಕರಾದರು. ಜನರು ಎಡವಿ ಬೀಳುವ ಕಲ್ಲಿದು. ಎಡವಿ ಬೀಳುವ ಕಲ್ಲು ಅಂದ್ರೇನು? ಪಾಪ ಶಾಪಗಳಿಂದ ಹೊರಗಡೆ ಬರುವಂತಹ ಕಲ್ಲು, ಜೀವನವನ್ನು ಪರಿವರ್ತಿಸುವಂತಹ ಕಲ್ಲು. ಅವರು ಮುಗ್ಗರಿಸಿ ಬೀಳುವ ಬಂಡೆ ಇದು. ಅವರ ಎಲ್ಲ ರೋಗ ರುಜಿನಗಳಿಂದ ಅಥವಾ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆಗೊಳಿಸುವಂತಹ ಶಕ್ತಿ ಶಿಲೆ ಯೇಸು ಸ್ವಾಮಿ. ವಿಶ್ವಾಸವಿಡದವರಿಗಾದರೂ ಮೇಲಿನ ವಾಕ್ಯಗಳು ಅನ್ವಯಿಸುತ್ತವೆ. ಜನರು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡದಿರುವುದರಿಂದಲೇ ಎಡವಿ ಬೀಳುತ್ತಾರೆ. ನೋಡಿ, ಯಾಕೆ ಇವತ್ತು ಕಳವಳ, ತಳಮಳ, ಕಷ್ಟ? ಯಾಕೆ ಇವತ್ತು 1ನೇ ವಾಚನದಲ್ಲಿ ಭಾಷಾ ಭಿನ್ನಾಭಿಪ್ರಾಯ ಬಂತು? ಅಲ್ಲಿ ಜನರು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡದಿರುವುದರಿಂದಲೇ ಎಡವಿ ಬೀಳುತ್ತಾರೆ. ಇವತ್ತು ನಮ್ಮ ವಿಶ್ವಾಸದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಧರ್ಮ ಕೇಂದ್ರ ಸಮುದಾಯದಲ್ಲಿ ನಾವು ಎಡವಿ ಬೀಳಕ್ಕೆ ಕಾರಣ ದೇವರ ವಾಕ್ಯದಲ್ಲಿ ನಾವು ವಿಶ್ವಾಸವಿಡದೇ ಇದ್ದೀವ. ಎಂತ ಒಂದು
ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಪೇತ್ರ, ಮೊದಲ ಜಗದ್ಗುರು, ಯೇಸುವಿನ ಶಿಷ್ಯ. ದೇವರ ವಾಕ್ಯದಲ್ಲಿ ವಿಶ್ವಾಸವಿಡದಿರುವುದರಿಂದಲೇ ಎಡವಿ ಬೀಳುತ್ತಾರೆ. ಅವರ ಬಗ್ಗೆ ದೈವ ಸಂಕಲ್ಪವು ಇದೇ ಆಗಿತ್ತು. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ನೋಡಿ, ಎಂತ ಒಂದು ಆಶೀರ್ವಾದ ನಮಗೆ ಸಿಕ್ಕಿದೆ. ಮೊದಲನೇದು, ನಾವು ರಾಜಯಾಜಕರು, ರಾಜರು ಮತ್ತು ಯಾಜಕರು, ಕಿಂಗ್ ಅಂಡ್ ಪ್ರೀಸ್ಟ್ಲಿ ಕ್ಲಾನ್ ವಿ ಬಿಲಾಂಗ್ ಟು. ಎರಡನೇದು, ಪವಿತ್ರ ಪ್ರಜೆ, ವಿ ಆರ್ ಎ ಹೋಲಿ ನೇಷನ್, ಹೋಲಿ ಪೀಪಲ್. ಮೂರನೇದು, ದೇವರ ಸ್ವಕೀಯ ಜನ, ವಿ ಆರ್ ಹಿಸ್ ಓನ್. ನಾಲ್ಕನೇದು, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕೆ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅವರ ಅದ್ಭುತ ಕಾರ್ಯಗಳನ್ನು ನಾವು ಸಾಕ್ಷಿ ಪ್ರಚುರಪಡಿಸಬೇಕು. ವಿ ಹ್ಯಾವ್ ಟು ಶೇರ್ ದ ಗಾಸ್ಪಲ್. ಕಿರುಕ್ರೈಸ್ತ ಸಮುದಾಯದಲ್ಲಿ ಏನ್ ಮಾಡ್ತೀವಿ? ಶುಭ ಸಂದೇಶವನ್ನು ಹಂಚಿಕೊಳ್ತೀವಿ. ಅಥವಾ ನಮ್ಮ ಸಂಘಟನೆಗಳಲ್ಲಿ ಈ ದೇವರ ವಾಕ್ಯವನ್ನು ಹಂಚಿಕೊಂಡು ದೇವರ ವಾಕ್ಯದ ಆಧಾರದ ಮೇಲೆ ನಾವು ಜೀವಿಸ್ತೀವಿ. ಹಾಗೆಯೇ ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಅದಕ್ಕಾಗಿ ಕಳವಳಗೊಳ್ಳದಿರಿ, ನೀವು ಏನು ಕೇಳಿದರೂ ಪಿತನು ನಿಮಗೆ ಕೊಡುವನು. ಇಂಥ ಒಂದು ಸಂದೇಶವನ್ನು ಇವತ್ತು ಆಲಿಸಿದ್ದೀವಿ. ಆತ್ಮೀಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ನಮ್ಮ ಜೀವನ ದೇವರು ಇವತ್ತು ಆಶೀರ್ವದಿಸುತ್ತಾರೆ, ನಮ್ಮನ್ನು ಪವಿತ್ರ ಆತ್ಮರಲ್ಲಿ ತುಂಬುತ್ತಾರೆ. ಪಾಸ್ಕಾ ಕಾಲದ ವಿಶೇಷ ವರದಾನದಿಂದ ನಮ್ಮನ್ನು ಭರಿಸುತ್ತಾರೆ. ನಮ್ಮಲ್ಲಿರುವ ಬಲಹೀನತೆಯನ್ನು ಒಪ್ಪಿಕೊಳ್ಳೋಣ, ದೇವರ ಕರುಣೆಯನ್ನು ನಮ್ಮದಾಗಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ, ಸ್ತುತಿಗೆ ಪಾತ್ರನು ಜೀವಿಸುವಾದ ಪ್ರಭು ಯೇಸುವೆ, ಜೀವವು ಮಾರ್ಗವು ಸತ್ಯವು ನೀವೇ ಆಗಿದ್ದೀರಿ. ನಿಮ್ಮ ಬಳಿಗೆ ಬರುವವರನ್ನು ನೀವೆಂದಿಗೂ ತಳ್ಳಿ ಬಿಡುವುದಿಲ್ಲ ಪ್ರಭುವೇ. ಇದು ಇವತ್ತು ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮಗೆ ಚರ್ಚ್ಗೆ ಈ ಒಂದು ಕೊರೋನಾ ವೈರಸ್ಸಿನಿಂದ ಹೋಗಲಾಗುತ್ತಿಲ್ಲ. ಆದರೂ ನೀವು ಎಲ್ಲಿ 2-3 ಜನ ಇದ್ದೀರೋ ಅಲ್ಲಿ ನಾನಿದ್ದೀನಿ ಅಂತ ಹೇಳಿದ್ದೀರಿ. ಖಂಡಿತವಾಗಿ ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯೆ ಪ್ರಬಲವಾಗಿದೆ ಪ್ರಭುವೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಬಲಹೀನತೆಗಳನ್ನು ಮನ್ನಿಸಿರಿ. ಕೊರೋನಾ ಮಹಾಮಾರಿಯಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಊರನ್ನು, ರಾಜ್ಯ, ದೇಶ, ವಿಶ್ವವನ್ನು ರಕ್ಷಿಸಿರಿ. ಎಲ್ಲ ವೈದ್ಯರು, ದಾದಿಯಂದಿರು, ಎಲ್ಲ ಆರೋಗ್ಯ ಕಾರ್ಯಕರ್ತರು, ಎಲ್ಲ ರಾಜಕಾರಣಿಗಳು, ಎಲ್ಲ ಮುಖಂಡರನ್ನು ಆಶೀರ್ವದಿಸಿರಿ. ಈ ನಿಟ್ಟಿನಲ್ಲಿ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಬೇನೆ ಬವಣೆಗಳನ್ನು, ಕಳವಳಗಳನ್ನು ದೂರ ಮಾಡಿರಿ. ಇದು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವಾಗ ಅದ್ಭುತ ಅಂತ ನೋಡಿದ್ದೀರಿ. ನಮ್ಮ ಜೀವನದಲ್ಲಿ ಅದ್ಭುತಗಳು ಇಳಿದು ಬರಲಿ. 2 ಕರಗಳನ್ನು ಮೇಲೆತ್ತಿ ಸ್ತುತಿಸೋಣ. ದೇವರ ವಾಕ್ಯದ ಶಕ್ತಿ ಅದ್ಭುತಕರವಾಗಿ ಆಶೀರ್ವಾದಗೊಳ್ಳಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇದೋ ಪೇತ್ರ ಮತ್ತು ಪೌಲರು ಸುವಾರ್ತೆ ಸಾರಿದಾಗ ಅದ್ಭುತ ಮಾಡಿದ ನೀವು ಇವತ್ತು ಈ ಜನರ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿರಿ. ಎಲ್ಲ ಕಳವಳಗಳನ್ನು ದೂರ ಮಾಡಿರಿ. ಎಲ್ಲಾ ತರಹದ ಒತ್ತಡ, ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆಯನ್ನು ದೂರ ಮಾಡಿರಿ. ಲಾರ್ಡ್ ಬೈಂಡ್ ಎವ್ರಿ ಆಂಗ್ಸೈಟಿ, ಎವ್ರಿ ಡಿಪ್ರೆಷನ್. Lord Jesus, have mercy on them. ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಟಚ್ them Lord, bless them Lord. ಯೇಸು ನಾಮದಲ್ಲಿ ನಿಮಗೆ ಜಯ, ವಾಕ್ಯದಲ್ಲಿ ಸ್ವಸ್ಥತೆ, ರಕ್ತದಲ್ಲಿ ಸಂರಕ್ಷಣೆ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ನಾವೆಲ್ಲರೂ ನಮ್ಮ ವಿಶ್ವಾಸ ಪ್ರಮಾಣವನ್ನು ಈಗ ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವೂ ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು.
ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಇತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ನನ್ನ ನಾಮದಲ್ಲಿ ಪಿತನಿಂದ ಏನು ಕೇಳಿದರೂ ನಾನು ಕೊಡುವೆನು ಅಂತ ಯೇಸು ಹೇಳಿದ್ದಾರೆ. ಈಗ ನಮ್ಮ ಕೋರಿಕೆಗಳನ್ನು ಅವರ ಮುಂದೆ ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ದೇವನೇ, ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ಜಗದ್ಗುರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪೋಪ್ ಫ್ರಾನ್ಸಿಸ್ ಅವರಿಗೆ ಆರೋಗ್ಯ ಭಾಗ್ಯ, ಇಡೀ ವಿಶ್ವ ಧರ್ಮ ಸಭೆಯನ್ನು ನಡೆಸಲು ಬೇಕಾದ ಪವಿತ್ರಾತ್ಮರ ಶಕ್ತಿ ಹಾಗೂ ಅವರ ಜೊತೆಗೆ ಕೆಲಸ ಮಾಡುವ ಈ ಪವಿತ್ರ ಸಭೆಯಲ್ಲಿರುವ ಸಕಲ ವ್ಯಕ್ತಿಗಳ ಮೇಲೆ ವಿಶೇಷ ವರದಾನಗಳು ಇಳಿದು ಬರಲಿ. ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ಪವಿತ್ರ ಸಭೆಯನ್ನು ಪವಿತ್ರಾತ್ಮರು ಇನ್ನೂ ಬಲಪಡಿಸಲೆಂದು ನಾವು ಕೊರಲಿನಿಂದ ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪತಿ ಪತ್ನಿ, ಯುವಕರು ಯುವತಿಯರು, ಮಕ್ಕಳು, ಹಿರಿಯರು, ಕುಟುಂಬದ ಎಲ್ಲಾ ಸದಸ್ಯರು ಪ್ರೀತಿ ವಾತ್ಸಲ್ಯದಿಂದ ಜೀವಿಸಲು ಬೇಕಾದ ವರಕ್ಕಾಗಿ ಹಾಗೂ ನಮ್ಮ ಸಮುದಾಯಗಳು ಸಶಸ್ತ್ರೀಕರಣಗೊಳ್ಳಲಿ ಮತ್ತು ನಮ್ಮಲ್ಲಿರುವ ಎಲ್ಲಾ ಎಡರು ತೊಡರುಗಳು ಕೊರತೆಗಳು ನೀಗಲಿ. ಈ ಕೋವಿಡ್-19 ಕೊರೋನಾ ವೈರಸ್ಸಿನಿಂದ ಪ್ರತಿಯೊಂದು ಕುಟುಂಬವನ್ನು ದೇವರು ರಕ್ಷಿಸಲೆಂದು ನಾವು ಮೊರೆಯಿಟ್ಟು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಯೇಸುವನ್ನು ವಿಶ್ವಾಸಿಸದವರಿಗಾಗಿಯೂ ಅವರೂ ಕೂಡ ಈ ಬೆಳಕನ್ನು ಪಡೆಯಲು ಅವರ ಮನೋನೇತ್ರಗಳನ್ನು ದೇವರು ತೆರೆಯಲು ಹಾಗೂ ವಿಶೇಷವಾಗಿ ವಿಶ್ವದಲ್ಲಿ ಯೇಸುವಿಗೆ ವಿರೋಧ ಮಾಡುವ ಪ್ರತಿಯೊಬ್ಬರು ದೇವರ ಪ್ರೀತಿ, ಕ್ಷಮೆ, ಶಾಂತಿ, ಸಮಾಧಾನದಲ್ಲಿ ತುಂಬಲಿ. ಹೀಗೆ ಪ್ರಭುವಿನ ರಕ್ಷಣೆಯನ್ನು ಎಲ್ಲರೂ ಅಂಗೀಕರಿಸುವಂತೆ ಬೇಕಾದ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ದೇಶದ ಮುಖಂಡರುಗಳಿಗಾಗಿ, ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ, ಎಲ್ಲ ಆಡಳಿತ ನಡೆಸುತ್ತಿರುವವರಿಗಾಗಿ, ಆರೋಗ್ಯ ಇಲಾಖೆಯಲ್ಲಿರುವವರಿಗಾಗಿ, ಸೇನೆಯಲ್ಲಿ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗಾಗಿ, ವೈದ್ಯರಿಗಾಗಿ, ದಾದಿಯಂದಿರಿಗಾಗಿ, ಈ ಒಂದು ವಿಶೇಷ ಸಂಕಷ್ಟ ಕಾಲದಲ್ಲಿ ಅವರ ಜೊತೆಗಿದ್ದು ಅವರ ಕುಟುಂಬದಲ್ಲಿದ್ದು ಅವರಿಗೆ ಬೇಕಾದ ಸಾಂತ್ವನ, ಧೈರ್ಯ ಮತ್ತು ಆರೋಗ್ಯವನ್ನು ದಯಪಾಲಿಸಿವೆಂದು ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿಧುರರು, ಒಂದು ಹೊತ್ತಿನ ಊಟಕ್ಕೆ ಗತಿಯಿಲ್ಲದವರು, ಬಡತನ ರೇಖೆಗಿಂತ ಕೆಳಗಿರುವವರು, ಈ ಒಂದು ಕೊರೋನಾ ಸಂಕಷ್ಟಕ್ಕೆ ಈಡಾದವರು, ಮನೆಗೆ ತಲುಪಲಾಗದವರು, ಕೆಲಸ ಇಲ್ಲದೆ ಇರುವವರು, ಕುಟುಂಬಗಳಲ್ಲಿ ಸಮಸ್ಯೆ ಇರುವವರು, ICU ಅಥವಾ ವೆಂಟಿಲೇಟರ್ ಅಲ್ಲಿ ಇರುವವರು, ಎಲ್ಲಾ ರೋಗಿಗಳ ಸೌಖ್ಯಕ್ಕಾಗಿಯೂ ಎಲ್ಲ NGOಗಳು ಬೇಕಾದ ಸೇವೆಗಾಗಿ ಅವರಿಗೆ ಕೃಪೆ ಸಿಗುವುದಕ್ಕಾಗಿ, ಅಪರಾಧಿಗಳ ಮನ ಪರಿವರ್ತನೆಗಳಿಗಾಗಿ, ನಿರಪರಾಧಿಗಳ ಬಿಡುಗಡೆಗಾಗಿಯೂ ನಾವು ವಿಶೇಷವಾಗಿ ವಿಶ್ವ ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಮೌನವಾಗಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ, ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ಮೊರೆ ಇಡೋಣ. ದಯಾಮಯ ದೇವರೇ, ನೀವು ಪ್ರೀತಿ ಸ್ವರೂಪಿ ದೇವರು. ನನ್ನನ್ನು ಕಂಡವನು ಪಿತನನ್ನು ಕಂಡಿದ್ದಾನೆ ಎಂದು ನುಡಿದಿರಿ ಯೇಸುವೆ. ನಮ್ಮ ರಕ್ಷಕ ಯೇಸುವೆ, ನಿಮ್ಮ ರಕ್ಷಣೆಯಲ್ಲಿ ನಾವಿರುವಾಗ ನಮಗೆ ಯಾವ ಭಯವೂ ಇಲ್ಲ. ದಿಗ್ಭ್ರಮೆಗೊಳ್ಳಬೇಡಿ, ಕಳವಳಗೊಳ್ಳಬೇಡಿ ಎಂಬ ಸಂದೇಶವನ್ನು ಇಂದು ನೀವು ನೀಡಿದ್ದೀರಿ.
ಇದೋ ನಿಮ್ಮ ವಾಕ್ಯದಲ್ಲಿ ವಿಶ್ವಾಸವಿಡುವಂತೆ ನಮಗೆ ಕರೆ ಕೊಟ್ಟಿರಿ. ಯೇಸುವೆ, ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಮುಂದೆ ನಾವು ಇಟ್ಟಿರುವ ಕೋರಿಕೆಗಳು, ಇಡಲಾಗದ ಕೋರಿಕೆಗಳಿಗೂ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ತಂದೆಯಾದ ದೇವರೇ, ನಿಮ್ಮ ಕುಮಾರರು ನಮ್ಮ ರಕ್ಷಕರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ದೇವರೇ, ನನ್ನ ತಂದೆ, ನನ್ನನ್ನೇ ನಿನಗೆ ನಾನರ್ಪಿಪೆ. ನನ್ನ ಪ್ರೀತಿಯ, ನನ್ನ ಭಕ್ತಿಯ, ದೀನ ಕೊಡುಗೆಯ ಸ್ವೀಕರಿಸೋ. ನನ್ನ ಒಡಲು, ನನ್ನ ಮಡಿಲು, ನನ್ನ ಸರ್ವವ ನಿನಗರ್ಪಿಪೆ. ನನ್ನ ಒಡಲು, ನನ್ನ ಮಡಿಲು, ನನ್ನ ಸರ್ವವ ನಿನಗರ್ಪಿಪೆ. ಬರಡಾದ ಭೂಮಿಗಿಂದ ವರವಾಗಿ ಬಂದೆ, ನೂರಾರು ಫಲಗಳ ನೀ ನನಗೆ ತಂದೆ. ಬರಡಾದ ಭೂಮಿಗಿಂದ ವರವಾಗಿ ಬಂದೆ, ನೂರಾರು ಫಲಗಳ ನೀ ನನಗೆ ತಂದೆ. ನೀನಿಟ್ಟ ಕೊಡುಗೆಯ ನಿನಗಿವೆ ತಂದೆ, ಶಿರವಾಗಿ ನಿನ್ನೆದುರು ನಾನಿಂತಿಹೆ. ನನ್ನ ದೇವರೇ, ನನ್ನ ತಂದೆಯೇ, ನನ್ನನ್ನೇ ನಿನಗೆ ನಾನರ್ಪಿಪೆ. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಬಲಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೈವತ್ವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮದನ್ನಾಗಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವಿರತ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ಭಿನ್ನವಿಸುತ್ತಾರೆ. ಇನ್ನೆಂದಿಗೂ ಮರಣಕ್ಕೆ ಒಳಗಾಗದ ಯಜ್ಞ ಬಲಿ ಅವರೇ. ನಿತ್ಯ ಕಾಲಕ್ಕೂ ಜೀವಿಸುವ ಒಮ್ಮೆಗೆ ವಧಿತರಾದ ಕುರಿಮರಿಯೂ ಅವರೇ. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭುವಿನ
ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ನಿಮ್ಮಲ್ಲಿಗೆ ಪ್ರತಿಷ್ಠಾಪಿಸಲು ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ.
ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ ಎಂದರು ಯೇಸು.
ನಾನೇ ಮಾರ್ಗ, ನಾನೇ ಜೀವ ಎಂದರು ಯೇಸು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಆಧ್ಯಾತ್ಮಿಕವಾಗಿ ಯೇಸುವನ್ನು ಇಂದು ಭುಜಿಸಿದ್ದೇವೆ. ನಾನು ನಿಮಗಾಗಿ ಪ್ರಾರ್ಥಿಸುವಾಗ ಈ ದಿನ ನನ್ನ ಗುರು ಜೀವನದ 21 ವರ್ಷಗಳನ್ನು ನಾನು ಕಳೆದಿದ್ದೇನೆ. ಕಳೆದ 21 ವರ್ಷಗಳು ನನ್ನನ್ನು ಕಾಪಾಡಿದ ದೇವರು, ಈ ಪರಮ ಪ್ರಸಾದದ ಶಕ್ತಿ, ದೇವರ ವಾಕ್ಯ ನಮ್ಮೆಲ್ಲರನ್ನು ಕಾಪಾಡಲೆಂದು ನಾವೀಗ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ಈ ದಿನಗಳಲ್ಲಿ ದೇವಾಲಯಕ್ಕೆ ಬಾರಲಾಗದೆ ಮನೆಯಲ್ಲೇ ಇರುವ, ಆಧ್ಯಾತ್ಮಿಕವಾಗಿ ಈ ಪರಮ ಪ್ರಸಾದವನ್ನು ಅರ್ಪಿಸಿದ ನನ್ನ ಎಲ್ಲ ಧರ್ಮ ಕೇಂದ್ರದ ಹಾಗೂ ಇತರ ಜನರನ್ನು ಸಮರ್ಪಿಸಿ ನಾನು ಪ್ರಾರ್ಥಿಸುತ್ತೇನೆ. ಈ ಪರಮ ಪ್ರಸಾದದ ವಿಶೇಷ ಶಕ್ತಿ ಅವರಲ್ಲಿ ಇಳಿದು ಬರಲಿ. ಅವರಿಗೆ ಸಂಪೂರ್ಣ ಸೌಖ್ಯವನ್ನು, ಮನಃಶಾಂತಿಯನ್ನು ದಯಪಾಲಿಸಿರಿ. ಕಳವಳಗೊಳ್ಳಬೇಡಿ, ನಾನು ನಿಮ್ಮೊಂದಿಗಿದ್ದೇನೆಂಬ ಸಂದೇಶ ಪಿತನಲ್ಲಿ ಏನು ಬೇಡಿಕೊಂಡರೂ ಕೊಡುವೇನೆಂದು ನೀಡಿದ್ದೀರಿ ನೀವು ಸ್ವಾಮಿ. ಇದೋ ನಾವು ಭರವಸೆ ಕಳೆದುಕೊಳ್ಳದೆ ನಿಮ್ಮನ್ನು ನಂಬಿ ಬಾಳುವವರಾಗಿದ್ದೀವಿ. ನಿಮ್ಮ ಈ ಪರಿಶುದ್ಧ ಪರಮ ಪ್ರಸಾದದಿಂದ ಪುಳಕಿತರಾಗಿ ಸದಾ ನಿಮಗೆ ಸಾಕ್ಷಿಯಾಗಿ ಬಾಳುತ್ತೇವೆ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಆಶೀರ್ವಾದವನ್ನು ಪಡೆಯೋಣ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸುವುದು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿ.